ಉಡುಪಿಯಿಂದ ಶಿವಮೊಗ್ಗ ಬಾರ್ಕೂರು ಮಾರ್ಗದ ರಾಜ್ಯ ಹೆದ್ದಾರಿಯ ಮೆಕ್ಕೆಕಟ್ಟೆಯ ನಂದಿಕೇಶ್ವರ ದೇವಸ್ಥಾನದ ಸ್ವಾಗತ ಕಮಾನು ಮತ್ತು ಅದರ ಸನಿಹವಿರುವ ಬಸ್ ನಿಲ್ದಾಣ ಟೋಕಿಯೋ ನಗರದಲ್ಲಿ ಕಾಣಸಿಗುವ ಮಾದರಿಯಲ್ಲಿ ನಿರ್ಮಾಣವಾಗಿದ್ದು, ಇದು ರಾಜ್ಯದಲ್ಲಿಯೇ ವಿಶಿಷ್ಟವಾಗಿ ಗಮನ ಸೆಳೆಯುತ್ತಿದೆ. ಉಡುಪಿ ಜಿಲ್ಲೆಯಾದ್ಯಂತ ಅನೇಕ ದೈವಸ್ಥಾನಗಳಿಗೆ ಇರುವ ಸಾಂಪ್ರದಾಯಿಕ ಶಿಲ್ಪ ಶೈಲಿಯ ಸ್ವಾಗತ ಕಮಾನಿಗೂ ಮೆಕ್ಕೆಕಟ್ಟೆಯಲ್ಲಿರುವ ಕಮಾನಿಗೂ ಭಿನ್ನತೆಯಿದೆ. ಬುಡ 4 ಅಡಿ 1 ಇಂಚು ತ್ರಿಕೋನಾಕೃತಿಯಲ್ಲಿದ್ದು, ಮೇಲೆ ಹೋದಂತೆ ಅದು 12 ಇಂಚಿನ ಅಳತೆಗೆ ಬರುತ್ತದೆ. ಕಮಾನಿನ ಎತ್ತರ 40 ಅಡಿ ಇದ್ದು 10 ಅಡಿ ನೆಲದ ಕೆಳಗೆ ಇದ್ದು, ಇದು ಟೋಕಿಯೋ ನಗರದಲ್ಲಿ ಕಾಣಸಿಗುವ ಸ್ವಾಗತ ಕಮಾನು ಮತ್ತು ಅಲ್ಲಿಯ ವಿನ್ಯಾಸದ ಬಸ್ ನಿಲ್ದಾಣ ಇದಾಗಿದೆ. ಇಂಜಿನಿಯರ್ ಮಾಡಿದ ಚಿತ್ರವನ್ನ ಕಾರ್ಯರೂಪದಲ್ಲಿ ಮಾಡುವುದು ತುಂಬಾ ಸವಾಲಿನ ಕೆಲಸವಾಗಿದೆ. ಅದೇ ಮಾದರಿಯ ಅಚ್ಚನ್ನ ನೆಲದಲ್ಲಿ ಮಾಡಿ ನಿಲ್ಲಿಸಿದ ಇದನ್ನ 35 ವರ್ಷದ ಹಿಂದೆ ಅಚ್ಲಾಡಿ ಭುಜಂಗ ಶೆಟ್ಟಿಯವರು ಈ ಸ್ವಾಗತ ಕಮಾನನ್ನ ನಂದಿಕೇಶ್ವರ ದೇವಸ್ಥಾನಕ್ಕೆ ಸೇವಾ ರೂಪವಾಗಿ ನೀಡಿದ್ದು, ಅದರ ವಿನ್ಯಾಸ ಮತ್ತು ರಚನೆ ಭಾರತದ ತಂತ್ರಜ್ಞಾನಿಗಳಿಗೆ, ವಾಸ್ತು ವಿನ್ಯಾಸಕಾರರಿಗೆ ಸಂಶೋಧನಾತ್ಮಕವಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.